ನಮಸ್ಕಾರ ವೀಕ್ಷಕರೇ. ಸ್ಕೆಚ್ಗಳು, ಸುಪಾರಿಗಳು, ಮರ್ಡರ್ಗಳು, ರಕ್ತಪಾತಗಳು, ಇದೆಲ್ಲದರ ಮಧ್ಯೆ ಇನ್ವೆಸ್ಟಿಗೇಷನ್ಗಳು, ಇವೆಲ್ಲದರ ಹಿಂದೆ ನಮ್ಮ ಕ್ಯಾಮರಾ. ಇದೇ ಇವತ್ತಿನ ಕ್ರೈಮ್ ಬೇಟ್. ನಾನು ಆದಿತ್ಯ. ಈಗಾಗಲೇ ಅದೆಷ್ಟೋ ಬರ್ಬರ ಕೊಲೆಗಳನ್ನ ನೋಡಿದ್ದೀರಿ. ಭಯಂಕರ ರಕ್ತಪಾತಗಳನ್ನ ನೋಡೋದಿಕ್ಕೆ ಆಗದೆ ಕಣ್ಣನ್ನ ಮುಚ್ಚಿಕೊಂಡಿದ್ದೀರಿ. ಅಯ್ಯೋ, ಯಾಕಪ್ಪ ಈ ತರ ಕೊಲೆಗಳನ್ನ ಮಾಡ್ತಾರೆ, ಇವರಿಗೆ ಮನುಷ್ಯತ್ವ ಇಲ್ವಾ ಅಂತ ಉದ್ಗರಿಸಿದ್ದೀರಿ. ಅದೇ ರೀತಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಮೂಕ ಸ್ತಬ್ಧರಾಗುವ ಘಟನೆ ನಿಮ್ಮ ಮುಂದಿದೆ. ಅದನ್ನ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರಾವಳಿಯಲ್ಲಿ ಅದೆಷ್ಟೋ ಕೊಲೆಗಳು ನಡೆದು ಹೋಗಿದೆ. ರಕ್ತದ ಅಲೆಗಳು ಸಮುದ್ರದ ತೀರದ ನಗರಗಳ ಈ ಕೆಳಗಳಲ್ಲೂ ಬಂದು ಅಪ್ಪಳಿಸಿದೆ. ಅದರ ಜೊತೆಗೆ ಅದೆಷ್ಟೋ ರಕ್ತದ ಕಲೆಗಳು ಮಾಸಿ ಹೋಗಿದೆ. ಕೊಲೆ ಮಾಡಿದವರನ್ನ ಹಿಡಿದು ಪೊಲೀಸರು ಅವರ ಪ್ಯಾಂಟ್ ಬಿಚ್ಚಿ ಮೆಣಸಿನ ಪುಡಿ ಇಟ್ಟು ಅರೆದು ಅವರ ಜೀವ ಮಾಡಿದ್ದಾರೆ. ಮಾಡಿದ ತಪ್ಪಿಗೆ, ಮಾಡದ ತಪ್ಪಿಗೆ ಶಿಕ್ಷೆಗೆ ಒಳಪಡದವರು, ಶಿಕ್ಷೆಗೆ ಒಳಪಟ್ಟವರು ಎಲ್ಲರೂ ಇದ್ದಾರೆ. ಇನ್ನು ರಾಯಲ್ ಟ್ರೀಟ್ಮೆಂಟ್ಗಳನ್ನು ಪಡೆದು ಜೈಲನ್ನೇ ತಮ್ಮ ಮಾವನ ಮನೆಯಂತೆ ಕಳೆದ ರಾಯಲ್ ಕ್ರಿಮಿನಲ್ಸ್ಗಳು ಇದ್ದಾರೆ. ಹೌದು ವೀಕ್ಷಕರೇ, ಈಗಾಗಲೇ ಹಲವಾರು ಕೊಲೆಗಳ, ಬರ್ಬರ ಹತ್ಯೆಗಳ ಕುರಿತಾಗಿ ಇಂಚು ಇಂಚಿನ ಡೀಟೇಲ್ಸ್ ಕೊಟ್ಟಾಗಿದೆ, ನೀವು ನೋಡಿದ್ದೀರಿ. ಆದರೆ ಇವತ್ತು ಹೇಳೋದಕ್ಕೆ ಹೊರಟಿರೋದು ತೀರಾ ವಿಲಕ್ಷಣ ಘಟನೆಯ ಹಿಂದಿನ ಯಾರಿಗೂ ಗೊತ್ತಿಲ್ಲದ ಮಿಸ್ಟ್ರಿ. ಅದೊಂದು ಬಂಗಲೆಯಂತ ಮನೆ. ನೋಡೋದಿಕ್ಕೆ ಐಷಾರಾಮಿ ಬಂಗಲೆ. ನಿಜವಾಗ್ಲೂ ಆ ಮನೆಯಲ್ಲಿ ಇದ್ದದ್ದು ರಾಯಲ್ ಫ್ಯಾಮಿಲಿಯ ಬಿಡಿ. ಆದ್ರೆ ಅವತ್ತಿನ ದಿನ ಮನೆಯ ಸುತ್ತಲೂ ಜನ. ಕಣ್ಣು ಹಾಯಿಸದಲ್ಲೆಲ್ಲ ಕಾಕಿ ಶರ್ಟ್ಗಳು, ಕಿವಿಗೆ ಕೇಳ್ತಾ ಇದ್ದಿದ್ದು ಪೊಲೀಸ್ ಬೂಟಿನ ಸದ್ದುಗಳು, ಜೊತೆಗೆ ಮಹಜರುಗಳು. ಹೋಗಿ ಬರುವವರನ್ನೆಲ್ಲ ಅಡ್ಡ ಹಾಕಿ ಸ್ಟೇಟ್ಮೆಂಟ್ಗಳನ್ನ ಪಡಿತಾ ಇದ್ರು ಪೊಲೀಸರು. ಆದ್ರೆ ಅಲ್ಲಿರುವವರಿಗೆ ಮಾತ್ರ ಗೊಂದಲ, ಹೆದರಿಕೆ, ಭಯ, ಆತಂಕ, ಎಲ್ಲ ಭಾವನೆಗಳು ಒಂದೇ ಸರಿ ಮೆಟ್ಟಿಕೊಂಡು ಒತ್ತರಿಸಿಕೊಂಡು ಬರ್ತಾ ಇದ್ವು. ಮನೆಯಲ್ಲಿ ದರೋಡೆಯಾಗಿದೆ ಅಂತ ತೀರ್ಮಾನ ಮಾಡೋಕೆ ಮನೆಯಲ್ಲಿರುವ ವಸ್ತುಗಳು ಯಾವುದು ಚೆಲ್ಲಾಪಿಲ್ಲಿಯಾಗಿರಲಿಲ್ಲ. ಒಂದಿಂಚು ಕೂಡ ಅತ್ತ ಇತ್ತ ಎಲ್ಲೂ ಅಲುಗಾಡಿಯೂ ಇರಲಿಲ್ಲ. ಅಷ್ಟರ ಮಟ್ಟಿಗೆ ನೀಟಾಗಿತ್ತು ಆ ಮನೆ. ಇಲ್ಲೆಲ್ಲೋ ಅಹಿತಕರ ಘಟನೆ ನಡೆದಿದೆ ಅನ್ನೋದಕ್ಕೆ ಯಾವುದೇ ಕುರುಹುಗಳನ್ನು ಕೂಡ ಈ ಮನೆಯ ಮೇಲ್ನೋಟವನ್ನ ನೋಡಿ ಹೇಳೋಕಾಗ್ತಾ ಇರಲಿಲ್ಲ. ಆದ್ರೂ ಇಲ್ಲಿ ನಡೆದಿತ್ತು ಯಾರು ಊಹಿಸಲಾಗದ, ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸುವ ಭಯಾನಕ ಘಟನೆ. ನಾನು ಅವಾಗ್ಲೇ ಹೇಳ್ದ ಹಾಗೆ ಇಲ್ಲಿ ಕೊಲೆ ಆಗಿದ್ಯಾ ಅನ್ನೋ ಗೊಂದಲ ಕೂಡ ನಿರ್ಮಾಣ ಆಗಿತ್ತು. ಅಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿತ್ತು ಮನೆ. ಅಲ್ಲಿದ್ದ ಜನರೆಲ್ಲ ಕನ್ಫ್ಯೂಷನ್ ನಲ್ಲಿ ಕಕ್ಕ ಬಿಕ್ಕಿ ಆಗಿದ್ರು. ಏನು ಆಗ್ತಾ ಇದೆ, ಏನು ಆಗಿದೆ, ಮುಂದೆ ಏನಾಗ್ಬೋದು ಎನ್ನುವ ಗೊಂದಲಗಳಿಗೆ ಸಿಲುಕಿ ಒದ್ದಾಡ್ತಾ ಇದ್ರು. ನಿಮ್ಮ ಮನೆಯ ಮಹಿಳೆಯರು ಸೀರಿಯಲ್ ಸ್ಟೋರಿ ಏನಾಗುತ್ತೋ, ನಮ್ಮ ಧಾರಾವಾಹಿ ಹೀರೋಯಿನ್ಗೆ ಏನು ತೊಂದರೆ ಆಗುತ್ತೋ ಅಂತ ಮನೆಯಲ್ಲಿ ಕುಳಿತುಕೊಂಡು ಹಾಕಿದ್ದೇ ಹಾಕುವ ಸೀನ್ನ ನೋಡಿ ನೋಡಿ ತಲೆ ಕೆಡಿಸಿಕೊಳ್ಳುವಷ್ಟು ಅವತ್ತು ಅಲ್ಲಿ ಸೇರಿದ್ದ ಜನರು ತಲೆ ಕೆಡಿಸಿಕೊಂಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿದ್ದ ಜನರು ಅಂದಿನ ದಿನ ಅಕ್ಷರಶಃ ಮೂಕ ಸ್ತಬ್ಧರಾಗಿ ಹೋಗಿದ್ರು. ಕತೆ ಶುರುವಾಗೋದೇ ಇಲ್ಲಿಂದ. ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು, ಆಯಾಮಗಳ ಮೇಲೆ ಆಯಾಮಗಳು, ಒಂದೊಂದಾಗಿ ನಿಮ್ಮನ್ನ ಕಿತ್ತು ತಿನ್ನೋದೇ ಇಲ್ಲಿಂದ. ಇದು 8-9 ವರ್ಷಗಳ ಹಿಂದೆ ನಡೆದ ಸ್ಟೋರಿ. ಇಲ್ಲಿ ನಡೆದಿದ್ದು ಭೀಕರ ಮರ್ಡರ್, ಅದು ಕೂಡ ಡಬಲ್ ಮರ್ಡರ್. ಇದನ್ನ ನೋಡಿದ ಜನರು ಆಳಿಗೊಬ್ಬರೆಂಬಂತೆ ಭಯದಿಂದ ನಲುಗಿ ಹೋಗಿದ್ರು. ಅಷ್ಟರ ಮಟ್ಟಿಗೆ ಬರ್ಬರವಾಗಿ ಹತ್ಯೆ ಮಾಡಿ ಬಿಸಾಕಲಾಗಿತ್ತು. ದಯಾ, ದಾಕ್ಷಿಣ್ಯ, ಕರುಣೆ, ಪ್ರೀತಿ, ಮಮಕಾರ ಯಾವುದು ಇಲ್ಲದೆ ಇರಿದು ಕೊಲೆ ಮಾಡಲಾಗಿತ್ತು. 2 ದೇಹಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ವು. ಆದ್ರೆ ಅಲ್ಲಿದ್ದ ಜನರಿಗೆ ಕಾಡ್ತಾ ಇದ್ದದ್ದು ಯಾವ ಉದ್ದೇಶಕ್ಕಾಗಿ ಇಷ್ಟೊಂದು ಕೆಟ್ಟದಾಗಿ ದಾರುಣವಾಗಿ ಕೊಲೆ ಮಾಡಿದ್ದಾರೆ ಎನ್ನುವ ಪ್ರಶ್ನೆಗಳು. ಅವರ ಬಳಿಯೂ ಉತ್ತರ ಇರಲಿಲ್ಲ.
ಕೊಲೆಯಾದ ದೇಹಗಳ ಕುಟುಂಬದವರಿಗೂ ಉತ್ತರ ಇರಲಿಲ್ಲ, ಕೊಲೆಯಾದವರ ಫ್ರೆಂಡ್ಸ್ಗಳಿಗೂ ಉತ್ತರ ಇರಲಿಲ್ಲ, ಇನ್ನು ಪೊಲೀಸರ ಬಳಿಯಂತೂ ಉತ್ತರ ಇರಲೇ ಇಲ್ಲ. ದುರಂತ ಅಂದ್ರೆ ಸರಿಯಾಗಿ ಕೊನೆಗೂ ಉತ್ತರ ಸಿಕ್ಕಲೇ ಇಲ್ಲ ಎನ್ನುವುದು ಇನ್ನೂ ನಿಗೂಢ. ಆಶ್ಚರ್ಯವಾಗ್ಬೋದು ಕಣ್ರಿ, ಎಂತೆಂತ ಸೀರಿಯಸ್ ಕೊಲೆಗಳನ್ನೇ ಹಿಡಿತಾರೆ, ಆದ್ರೆ ಆಫ್ಟರ್ ಆಲ್ ಈ ಕೊಲೆಯ ಸತ್ಯ ಮಾತ್ರ ಯಾಕೆ ಹೊರಗೆ ಬರಲಿಲ್ಲ ಅಂತ ನಿಮಗೆ ಕನ್ಕ್ಲೂಷನ್ ಸಿಗದೆ ಕನ್ಫ್ಯೂಸ್ ಆಗ್ಬೋದು. ಆಗಿಯೇ ಆಗುತ್ತೆ, 100% ಆಗಲೇಬೇಕು. ಅಸಲಿಗೆ ಅಲ್ಲಿ ಏನಾಗಿದೆ ಅಂತ ನಿಮಗೆ ಇನ್ನು ಹೇಳಿಯೇ ಇಲ್ಲ ಬಿಡಿ. ಇದು ಗುಜರಿ ವ್ಯಾಪಾರ ಮಾಡ್ತಾ ಇದ್ದವಳ ಕೊಲೆಯ ಕತೆ. ಈ ಕಥೆಯ ಹಿಂದೆ ಅನೇಕ ತಿರುವುಗಳು, ಟ್ವಿಸ್ಟ್ಗಳು ಮತ್ತು ಕೇಸನ್ನ ತಿರುಚಿದ ಬಗೆಗಳು ಇನ್ನು ಅಲ್ಲಿನ ಜನರಲ್ಲಿ ಅಚ್ಚಳಿಯದೆ ಉಳಿದಿದೆ. ಅದು ಮಂಗಳೂರಿನ ಪಂಜಿ ಮೊಗರು. ಆಕೆಯ ಹೆಸರು ರಜಿಯಾ. ತನ್ನದೇ ಆದ ಹೈಫೈ ಗುಜರಿ ವ್ಯಾಪಾರವನ್ನ ನಡೆಸ್ತಾ ಇದ್ಲು. ಎಷ್ಟರ ಮಟ್ಟಿಗೆ ನಡೆಸ್ತಾ ಇದ್ಲು ಅಂದ್ರೆ ಸಖತ್ ಲಾಭದಲ್ಲಿ ತೇಲಾಡ್ತಾ ಇದ್ಲು. ಗುಜರಿ ವ್ಯಾಪಾರವನ್ನ ಇಷ್ಟು ಹೈಫೈ ಆಗಿ ಮಾಡಬಹುದು, ಇದರಿಂದಲೂ ಲಕ್ಷಾಂತರ ರೂಪಾಯಿ ಹಣ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟವಳು ಇವಳೇ ಆಗಿರ್ಬೇಕು ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ಲು. ಆದ್ರೆ ಅದೇ ಆಕೆಯ ಜೀವನಕ್ಕೆ ಮತ್ತು ಜೀವಕ್ಕೆ ಬಲಿಯಾಗಿ ದುರಂತ ಅಂತ್ಯ ಕಂಡಳ ಅದೂ ಗೊತ್ತಿಲ್ಲ. ಆದ್ರೆ ಇದೆಲ್ಲದಕ್ಕಿಂತ ದುರಂತದ ವಿಷಯ ಏನು ಅಂದ್ರೆ, ರಜಿಯಾಳ ಜೊತೆ ಆಕೆಯ ಮಗುವು ಅತ್ಯಂತ ಅಮಾನವೀಯವಾಗಿ ಕೊಲೆಯಾಗಿ ಹೋಗಿದೆ. ಈ ಕೊಲೆಗಳನ್ನ ನೋಡಿದ್ದ ಅಲ್ಲಿನ ಜನರಿಗೆ ಇನ್ನೂ ಸಹಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಅವತ್ತು ಮಧ್ಯಾಹ್ನದ ದಿನ ಹಾಡು ಹಗಲಲ್ಲೇ ನಡೆದು ಹೋಯ್ತು ಯಾರು ಊಹಿಸಲಾಗದ ಭೀಕರ ಕ್ರೈಮ್. ತಮ್ಮದೇ ಸಾಮ್ರಾಜ್ಯ ಅನ್ನುವಂತೆ ಸಡನ್ ಆಗಿ ರಜಿಯಾಳ ಮನೆಯ ಮುಂದೆ ಎಂಟ್ರಿ ಕೊಟ್ಟಿದ್ದ ಅಂತಕ ಬಂದು ಬಾಗಿಲಿನ ಕಾಲಿಂಗ್ ಬೆಲ್ ಒತ್ತುತ್ತಾ ಇದ್ದಂತೆ ಚಿಮ್ಮಿ ಹೋಯ್ತು ರಕ್ತ. ಎಸ್, ಯಾರೋ ಬಂದ್ರು ಬಾಗಿಲು ತೆಗಿಬೇಕು ಅಂತ ಗಡಿಬಿಡಿಯಲ್ಲಿ ಮನೆಯ ಒಳಗಿನಿಂದ ಆತುರಾತುರವಾಗಿ ಬರ್ತಾ ಇದ್ದು. ಆದ್ರೆ ಆಕೆಗೇನು ಗೊತ್ತಿತ್ತು, ಈ ಮನೆಯಲ್ಲಿ 2 ಸಾವುಗಳಾಗುತ್ತೆ, ಈ ಬಾಗಿಲು ತೆಗೆದ್ರೆ ನನ್ನ ಸಾವೇ ಆಗಿ ಹೋಗುತ್ತೆ ಅನ್ನೋದೆಲ್ಲ ಆಕೆಗೆ ಗೊತ್ತೇ ಇರಲಿಲ್ಲ. ಪಾಪ, ಇದೆಲ್ಲ ಮೈಂಡ್ಗೆ ಬರೋದಕ್ಕೆ ಸಾಧ್ಯನೂ ಇಲ್ಲ. ಆದ್ರೆ ರಜಿಯಾ ಡೋರ್ ಓಪನ್ ಮಾಡಿಯೇ ಬಿಟ್ಲು. ಅಲ್ಲೇ ಆಗಿದ್ದು ನೋಡಿ ಎಡವಟ್ಟು. ರಜಿಯಾ ಬಾಗಿಲು ತೆಗೆದಿದ್ದೇ ತಡ. ಹಂತಕರ ತಂಡ ಕೂಡಲೇ ರಜಿಯಾಳ ಮೇಲೆ ಚೂರಿಯಿಂದ ಇರಿದೇ ಬಿಟ್ರು. ಇರಿದ ಹೊಡೆತಕ್ಕೆ ಆಕೆಯ ಪ್ರಾಣ ಇನ್ನಿಲ್ಲ ಎಂಬಂತೆ ಹಾರಿಹೋಯ್ತು. ಇಡೀ ಕರಾವಳಿ ಬೆಚ್ಚಿ ಬೀಳಿಸುವ ಘಟನೆಗೆ ಸಾಕ್ಷಿಯಾಗಿ ಹೋಯ್ತು. ಈ ಮರ್ಡರ್ ಆದ್ರೆ ನಿಜವಾದ ದುರಂತ ಅಂದ್ರೆ ಇದು ಜಗತ್ತಿನ ಕನಸುಗಳನ್ನ ಕಣ್ಣೊಳಗೆ ಇಟ್ಟುಕೊಂಡಿದ್ದ ಫಾತಿಮಾಳ ಸಣ್ಣ ಮಗಳನ್ನು ಕೂಡ ಅದೇ ರೀತಿಯಲ್ಲಿ ಅಷ್ಟೇ ಕ್ರೂರವಾಗಿ ಕೊಂದು ಹಾಕಲಾಯಿತು. ಆದ್ರೆ ಈ ಮರ್ಡರ್ ಯಾಕೆ ಮಾಡಿದ್ರು, ಮಾಡಿದವರು ಯಾರು, ಯಾರಾದ್ರೂ ಸುಪಾರಿ ನೀಡಿದ್ರ, ಇದ್ಯಾವುದು ಕೂಡ ಇವತ್ತಿನ ದಿನದವರೆಗೂ ಕೂಡ ತಿಳಿಯದ ಅತ್ಯಂತ ನಿಗೂಢ ಕೇಸಾಗಿ ಇತಿಹಾಸದ ಪುಟಗಳಲ್ಲಿ ಸೇರ್ಪಡೆಯಾಗಿದೆ. ವೀಕ್ಷಕರೇ, ನಾನೀಗ ತೋರಿಸಿರೋದು ಜಸ್ಟ್ ಬಿಗಿನಿಂಗ್ ಅಷ್ಟೇ. ಸ್ಟೋರಿ ಅಬಿಬಿ ಬಾಕಿ ಹೇ. ಇದರ ಎಂಡಿಂಗ್ ಅನ್ನ ನೋಡ್ಬೇಕು ಅಂದ್ರೆ ಒಂದು ಬ್ರೇಕ್ ತಗೊಳ್ಳೇಬೇಕು. ವಿರಾಮದ ನಂತರ ಆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈ ಮರ್ಡರ್ ಯಾಕೆ ಆಯ್ತು, ಈ ಮರ್ಡರ್ಗೆ ನಾವು ಗುಜರಿ ಮರ್ಡರ್ ಅಂತ ಯಾಕೆ ಹೆಸರು ಇಟ್ವಿ ಅಂತ ಗೊತ್ತಾಗುತ್ತೆ ಈ ಸ್ಟೋರಿ ನೋಡಿ.
ಪ್ರಿಯ ವೀಕ್ಷಕರೇ, ಈ ಕೇಸ್ನ ವಿಚಾರಣೆ ಕೈಗೆತ್ತಿಕೊಂಡ ಪೊಲೀಸರಿಗೆ ಯಕ್ಷ ಪ್ರಶ್ನೆಗಳ ಸುರಿಮಳೆಯೇ ಬೀಳಲಾರಂಭಿಸಿತು. ಯಾರು, ಯಾಕೆ, ಹೇಗೆ ಮತ್ತು ಕಾರಣ, ಹೀಗೆ ಮುಂತಾದ ಕ್ವಶನ್ಗಳ ಮೇಲೆ ಕ್ವಶನ್ಗಳು. ಹೇಗೆ ನೋಡಿದ್ರು ಫುಲ್ ಕನ್ಫ್ಯೂಷನ್. ಆದ್ರೂ ಪಟ್ಟು ಬಿಡದ ಪೊಲೀಸರು ಅನುಮಾನ ಬರುವಂತಹ 4 ವ್ಯಕ್ತಿಗಳನ್ನ ಬಂಧಿಸಿದ್ರು. ಅಲ್ಲೇ ಶುರುವಾಯ್ತು ನೋಡಿ ಹೋರಾಟಗಳು. ಕೆಲವೊಂದು ಸಂಘಟನೆಗಳು ಉಗ್ರ ಹೋರಾಟವನ್ನ ಕೈಗೆತ್ತಿಕೊಂಡ್ವು. ಹೋಗಿ ಬಂದು ಸಾಲು ಸಾಲಾಗಿ ಗಲಭೆಗಳಾದವು. ಇಡೀ ಕರ್ನಾಟಕವೇ ತಿರುಗಿ ನೀಡುವ ಹಾಗೆ ಪ್ರತಿಭಟನೆಗಳಾದವು. ಬಂಧಿಸಿದವರು ನಿಜವಾದ ಆರೋಪಿಗಳಲ್ಲ, ಅಮಾಯಕರು. ಅವರಿಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ, ಅವರನ್ನ ಬಿಡ್ಲೇಬೇಕು ಅಂತ ಪಟ್ಟು ಹಿಡಿದ್ರು. ಪೊಲೀಸರಿಗೆ ಬೇರೆ ದಾರಿ ಇಲ್ಲದೆ ಸಿಕ್ಕಿದ್ದ 4 ಕೂಡ ಕೈ ಬಿಡಬೇಕಾದ ಅನಿವಾರ್ಯತೆ. ಇತ್ತ ಕಡೆ ಕೊಲೆ ಮಾಡಿದವರು ಸಿಗ್ಲಿಲ್ಲ ಅನ್ನುವ ಟೆನ್ಷನ್. ನೀರು ತರಲಿಕ್ಕೆ ಏನು ಓದದ್ದ ಏನಂತ ಎನಿಸಿದೆ. ಮತ್ತೆ ನಾವು ನಮ್ಮ ಕೆಲಸ ಮಾಡಿದ್ದೇವೆ. ಅವ ಇದ್ದಾನಲ್ಲ, ನಾವು ಯಾಕೆ ನೋಡು. ಕೆಳಗೆ ನೋಡುವಾಗ ರಕ್ತ ಕಾಣ್ತದೆ. ರಕ್ತ ನೋಡುವಾಗ ನಾವು ಬೊಬ್ಬೆ ದನಿ ಹತ್ರ ಬಂದು ಹಿಡಿದೆ. ಆ ಹೆಂಗಸು ಬಿದ್ದಿದೆ, ತಲೆ ಹೊಡಿಸಿದೆ ಅನ್ನ ರಕ್ತ ಹೋಗ್ತಾ ಉಂಟಂತ. ಮತ್ತೆ ದನಿಯವರೆಲ್ಲ ಬಂದು ನೋಡಿ ಪೊಲೀಸರವ್ರಿಗೆ ಫೋನ್ ಮಾಡಿ ಅಷ್ಟೇ. ಮತ್ತೆ ನಮ್ಗೆ ಗೊತ್ತು. ಎಷ್ಟು ಜನ ಇತ್ತು ಎಲ್ಲಿ ಮನೆಯಲ್ಲಿ? ಇಲ್ಲಪ್ಪ, ಒಬ್ಬ ಹುಡುಗ ಒಳಗೆ ಓಡಿದ್ದು ಮಾತ್ರ ನಾನು ನೋಡಿದೆ. ಯಾರಂತ ಗೊತ್ತಿಲ್ಲ ನನಗೆ. ಹುಡುಗ ಸಣ್ಣ ಪ್ರಾಯ ಅದೆಲ್ಲ ಗೊತ್ತಾಗ ನಾನು ಖಾಲಿ ಅಂಗಿದು ಕಲರ್ ಮಾತ್ರ ಬ್ರೌನ್ ಕಲರ್ ನೋಡಿದ್ದೆ. ಯಾರು ಏನಂತ ಗೊತ್ತಿಲ್ಲ ನನಗೆ. ಎಷ್ಟು ಗಂಟೆ ಸುಮಾರು? 1 ಗಂಟೆ ಹೊತ್ತಿಗೆ. ಕೆಲಸದವಳು ಓದದಷ್ಟೇ. ಅದಕ್ಕಿಂತ ಮುಂಚೆ ಕೆಲಸದವಳಿದ್ಲು. ಕೆಲಸದವಳು ಹೋಗುವಾಗ ಅವಳ ಹತ್ರ ಮಾತಾಡಿ ಹೋದ್ಲು. ಮಗುವನ್ನು ಸೊಂಟದಲ್ಲಿ ಇಟ್ಕೊಂಡ ಹೆಂಗಸು ಕೆಲಸದಲ್ಲಿ ಹೋಗೋದನ್ನ ನೋಡಿದ್ಲು. ಎಲ್ಲ ನೋಡಿದ್ದೀನಿ ನಾನು. ಮತ್ತೆ ಯಾವಾಗ ಇದೆಲ್ಲ ನನಗೆ ಗೊತ್ತಿಲ್ಲ. ನಾವು ಮೇಲೆ ಕೆಲಸ ಮಾಡ್ತಿದ್ದೇವೆಲ್ಲ. ಹೆಂಗಸದ್ದು ಒಳ್ಳೆ ಮಾತಾಡಿ ಪರಿಚಯ ಇಲ್ಲಪ್ಪ, ನಾವು ಹಾಗೆಲ್ಲ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲ, ನಾವು ನಮ್ಮ ಕೆಲಸ ಆಗುದು ಮನೆಗೆ ಹೋಗುದು. ಯಾರೊಂದಿಗೆ ಪರಿಚಯ ಇಲ್ಲ. ಹೋಗುದು. ಅವರು 1 ವರ್ಷ ಸಹ ಆಗ್ಲಿಲ್ಲ ಮನೆಗೆ ಬಂದು. ಹೊಸಬ್ರು, ನಮ್ಗೆ ಪರಿಚಯ ಇಲ್ಲ. ಇಷ್ಟಕ್ಕೆಲ್ಲ ಸುಮ್ಮನಿರದ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾನೆ ಬಂದ್ರು. ಅಲ್ಲೇ ತೆರೆದುಕೊಳ್ತಾ ಹೋಯ್ತು ನೋಡಿ ಭಯಂಕರ ಟ್ವಿಸ್ಟ್ಗಳು. ಎಸ್ ವೀಕ್ಷಕರೇ, ಯಾವ ಆಯಾಮದಲ್ಲೇ ತನಿಖೆ ಮಾಡಿದ್ರು ಕೊನೆಗೆ ಬಂದು ನಿಲ್ಲೋದು ಗಂಡನ ಬುಡಕ್ಕೆ. ಆದ್ರೆ ಅವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಗಂಡನ ಮೇಲೆ ಅನುಮಾನ ಯಾಕೆ ಬರುತ್ತೆ ಅಂತ ನೋಡ್ತಾ ಹೋದ್ರೆ ಅದರಲ್ಲೂ ಕೆಲವು ವಿಲಕ್ಷಣ ಟ್ವಿಸ್ಟ್ಗಳಿವೆ. ಆಕೆಯ ಗಂಡ ಕೇವಲ ನಾಮಕಾವಸ್ಥೆಗೆ ಮಾತ್ರ ಇದ್ದಂತಿದ್ದ. ಆತನಿಗೆ ಒಂದು ಕೆಲಸ ಅಂತ ಕೂಡ ಇರಲಿಲ್ಲ. ಒಟ್ಟಾರೆಯಲ್ಲಿ ನೋಡೋದಾದ್ರೆ ಬರಿಗೈ ದಾಸನಾಗಿದ್ದ. ಆದ್ರೆ ಇತ್ತ ಕಡೆ ರಜಿಯಾ ಹೈಫೈ ಗುಜ್ರಿ ವ್ಯಾಪಾರ ಮಾಡ್ತಾ ಇದ್ಲು. ಅವಳೇ ದುಡಿತಾ ಇದ್ಲು. ಅದರಲ್ಲೂ ಹೆಚ್ಚು ಹೆಚ್ಚು ಲಾಭ ಆಗ್ತಾ ಇತ್ತು. ಇದು ಎಲ್ಲೋ ಒಂದು ಕಡೆ ಆಕೆಯ ಗಂಡನಿಗೆ ಅಸೂಹೆ ಆಗಿರಬಹುದಾ ಅನ್ನುವ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಹಾಗೇನಾದ್ರೂ ಆಗಿದ್ರೆ ಆತನದೇ ಆದ ಸಣ್ಣ ಮಗುವನ್ನ ಕೊಲೆ ಮಾಡಿಸ್ತಿದ್ನಾ ಎನ್ನುವ ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ಹೆಂಡತಿಯನ್ನ ಕೊಲೆ ಮಾಡೋ ಟೈಮ್ನಲ್ಲಿ ಅಲ್ಲಿ ಸ್ಕೂಲ್ನಿಂದ ಎಂಟ್ರಿ ಆಗಿತ್ತು ಪಾಪದ ಮಗು. ಆ ಪಾಪದ ಮಗುವನ್ನ ಕೊಲೆಯನ್ನ ನೋಡಿ ಮುಂದೆ ಸಾಕ್ಷಿ ಹೇಳಿ ನಾವೆಲ್ಲ ಬಿಳಿ ಬಟ್ಟೆ ರಾಗಿ ಮುದ್ದೆ ತಿನ್ಬೇಕಾಗ್ಬೋದು ಎನ್ನುವ ಥಿಂಕಿಂಗ್ ನಿಂದ ಮಗುವಿನ ಪ್ರಾಣವನ್ನ ತೆಗೆದಿರ್ಬೋದಾ ಎನ್ನುವ ಅನುಮಾನ ಕೂಡ ಕಾಡುತ್ತಾ ಹೋಗುತ್ತೆ. ಇನ್ನು ಈ ಪ್ರಕರಣದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಕೈವಾಡ ಕೂಡ ಈ ಮರ್ಡರ್ನಲ್ಲಿ ಇರಬಹುದು ಎನ್ನುವ ಶಂಕೆ ವ್ಯಕ್ತವಾಗಿತ್ತು ಪೊಲೀಸರಿಗೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವತಃ ಗಂಡನ ತಮ್ಮ ಅಲಿಯಾಸ್ ರಜಿಯಾಳ ಭಾವ. ಎಸ್ ವೀಕ್ಷಕರೇ, ರಜಿಯಾ ಮತ್ತು ಆಕೆಯ ಗಂಡ ಹಾಗೂ ಮಗು 1 ವಾರ ಎಲ್ಲೋ ಒಂದು ಕಡೆ ತಿರುಗಾಟಕ್ಕೆ ಹೋಗಬೇಕಾದ ಅನಿವಾರ್ಯತೆ ಎದುರಾಯಿತು. ಆಗ ಗುಜರಿ ವ್ಯಾಪಾರದ ಅಂಗಡಿಗೆ ಬೀಗ ಹಾಕಬಾರದು ಅಂತ 1 ವಾರದ ಮಟ್ಟಿಗೆ ವ್ಯಾಪಾರವನ್ನ ಭಾವನ ಕೈ ಮೇಲಿಟ್ಟು ಹೊರಟರು.
ಅಲ್ಲೂ ಒಂದು ಅಡ್ಡಗಾಲು ರೆಡಿಯಾಗಿರ್ಬೋದಾ ಎನ್ನುವ ಅನುಮಾನ ಅದೆಷ್ಟೋ ಜನರಿಗೆ ಕಾಡ್ತಾ ಇದೆ. ಯಾಕೆ ಅಂದ್ರೆ ವ್ಯಾಪಾರ ಶುರು ಮಾಡಿದ ಭಾವನಿಗೆ ಆಸೆ ಜಾಸ್ತಿ ಆಯ್ತು. ಗುಜರಿ ವ್ಯಾಪಾರದಲ್ಲೂ ಕೂಡ ಇಷ್ಟೊಂದು ಹಣ ಮಾಡಬಹುದು, ನಾನು ಕೂಡ ಶ್ರೀಮಂತನಾಗ್ಬೋದು ಅನ್ನೋದು ಮೈಂಡ್ ನಲ್ಲಿ ರೆಕಾರ್ಡ್ ಆಯ್ತು. ಹಣದ ಆಸೆಗಾಗಿ ಹೈಫೈ ಗುಜರಿ ಅಂಗಡಿ ಆಸೆಗೆ ಸ್ವಂತ ಅತ್ತಿಗೆಯನ್ನೇ ಕೊಲೆ ಮಾಡಿಸಿದ್ನ ಅದು ಗೊತ್ತಿಲ್ಲ. ಆಕೆಯ ಗಂಡನನ್ನ ಮತ್ತು ಆತನ ತಮ್ಮನನ್ನ ಇಬ್ಬರನ್ನು ತನಿಖೆಗೆ ಒಳಪಡಿಸಿದ ಪೊಲೀಸರಿಗೆ ಶಾಕ್ಗಳ ಮೇಲೆ ಶಾಕ್. ಮಂಪರು ಮಾಡಿ ತನಿಖೆ ಮಾಡಲಾಯಿತಾದ್ರೂ ಅದು ಕೂಡ ವ್ಯರ್ಥವಾಗಿ ಹೋಯ್ತು. ನಾನಾ ರೀತಿಗಳಲ್ಲಿ ನಾನಾ ಆಯಾಮಗಳಲ್ಲಿ ತನಿಖೆ ಮಾಡಿದ್ರು ಪೊಲೀಸರ ಒಂದು ರಿಸಲ್ಟ್ ಶೂನ್ಯವಾಗಿ ಹೋಗಿತ್ತು. ಎಲ್ಲೂ ಕೂಡ ಸಾಕ್ಷಿಗಳು ದೊರಕಲೇ ಇಲ್ಲ. ಸಾಕ್ಷಿಗಳು ದೊರಕುತ್ತೋ ಬಿಡುತ್ತೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಮಾತ್ರ ಈ ಕೊಲೆಯ ರಹಸ್ಯ ಮಾತ್ರ ಭೇದಿಸೋಕೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನೋಡಿದ್ರೆ ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು, ಸಂಬಂಧಿಕರೇ ಸುಪಾರಿ ಕೊಟ್ರ, ಆ ಕೊಲೆಯ ಹಿಂದೆ ಯಾರಿದ್ದಾರೆ ಎನ್ನುವುದು ಮಾತ್ರ ಅಂದಿಗೂ ಇಂದಿಗೂ ನಿಗೂಢ ಪ್ರಶ್ನೆ. ಒಟ್ಟಾರೆಯಲ್ಲಿ ಈ ಸಾವು ನ್ಯಾಯವೇ? ಈ ಡಬಲ್ ಮರ್ಡರ್ಗಳ ಆರೋಪಿಗಳನ್ನ ಬಂಧಿಸೋಕೆ ಆಗೋದೇ ಇಲ್ವಾ? ಎಲ್ಲೋ ಒಂದು ಸಂಘಟನೆಗಳು ಹೋರಾಟ ಮಾಡದೇ ಇದ್ದಿದ್ರೆ ಇಷ್ಟರಲ್ಲಾಗಲೇ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಯಾವುದೋ ಕಾಲವಾಗ್ತಾ ಇತ್ತು ಅನ್ನೋದ್ರಲ್ಲಿ ಮಾತ್ರ ಸಂಶಯ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಕೊಲೆ ಯಾಕೆ ನಡೆಯಿತು? ಈ ಕೊಲೆಯ ಹಿಂದಿನ ಅನುಮಾನಗಳು ಇನ್ನೂ ಸಾಲ್ವ್ ಆಗದೆ ಮರ್ಡರ್ ಮಿಸ್ಟ್ರಿಯಾಗಿ ಪೊಲೀಸ್ ರೆಕಾರ್ಡ್ಸ್ನಲ್ಲಿ ತುಕ್ಕು ಹಿಡಿದು ಗುಜರಿಗೆ ಬಿದ್ದಿದೆ. ಇನ್ನಾದರೂ ಈ ತರಹದ ಕ್ರೈಮ್ಗಳು ಮಂಗಳೂರಿನಲ್ಲಿ ಮರುಕಳಿಸದೇ ಇರಲಿ ಎನ್ನುವುದೇ ನಮ್ಮ ಆಶಯ. ಇದೇ ಇವತ್ತಿನ ಕ್ರೈಮ್ ಬೇಟ್. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.